ದೈವಿ ಶಕ್ತಿಯಿಂದ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯಲು ಸಾಧ್ಯ. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮುಷ್ಟಿ ಕಾಣಿಕೆ ನಡೆದಿದೆ. ಎಲ್ಲ ಸಮಾಜದವರು ಶ್ರೀ ಕ್ಷೇತ್ರಕ್ಕೆ ಸಹಕಾರ ನೀಡುತ್ತಾರೆ. ಜೀರ್ಣೋದ್ಧಾರಕ್ಕಾಗಿ ಎಲ್ಲರೂ ಕೈ ಜೋಡಿಸಬೇಕು. ಈ ಮೂಲಕ ಕಾರ್ಯಕ್ರಮ ಯಶಸ್ಸುಗೊಳಿಸಲು ಸಾಧ್ಯ ಎಂದು ಉದ್ಯಮಿ ಯಕ್ಷದೃಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷ ಕನ್ಯಾನ್ ಸದಾಶಿವ ಶೆಟ್ಟಿ ಹೇಳಿದರು. ಅವರು ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಪ್ರಯುಕ್ತ ನಡೆದ ಮುಷ್ಟಿ ಕಾಣಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜ್ಞಾಪನಾ ಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದರು. ದೈವನ ಕೃಪೆ ಅವ್ರನ್ನ ಆಶೀರ್ವಾದ ಅವ್ರನ್ನ ಶಕ್ತಿ ಅವ್ರು ಹಿಂಗೆ ವ್ಯಾಪಲಾಗ್ತದೆ. ಇದು ಈ ಲೆವೆಲ್ಗೆ ಈ ಸ್ಟೇಜಿಗೆ ಏನು ಬರೋಣ ಅದಕ್ಕೆ ಮುಖ್ಯವಾಗಿನ ಕಾರಣನೇ ಅನ್ನ ದೈವಿ ಶಕ್ತಿದ ಒಂದು ಆಶೀರ್ವಾದ ಅಂಚಾದು ಮಕ್ಕಳಿನ ಸ್ಮರಣೆ ಮತ್ತೊಂದೇ ಒಳ್ಳೆ ಇದು ಬರೀ ಎಲ್ಲ ಅವೇ ಆ ದೈವಿ ಶಕ್ತಿದ ಆಕರ್ಷಣೆ ಕಾರಣ. ವೇದಿಕೆ ಇಂಥ ಈ ಕ್ಷೇತ್ರದ ಗಣ್ಯಾತಿ ಗಣ್ಯರು ಅಪ್ಪು ಪೂಜಾರ್ಲೆಲ್ಲ ಬಗ್ಗೆ ಬಂದೇರು ಶ್ರೀನಿವಾಸರು ಆರೇ ಒಂದು ಕಾರಣವೇ ಕಾಣುವ ಒಂದು ದೇವಿ ಶಕ್ತಿ, ಒಂದು ಮನುಷ್ಯ ರೂಪದಲ್ಲಿ ಕಾಣುವಂಥ ದೇವಿ ಶಕ್ತಿ ಕಾರಣವೇ ಕಾಣುವ ದೇವಿ ಶಕ್ತಿಯೇ ಕಾರಣವರು. ಅದೇ ಆರ್ನ ಬಗ್ಗೆ ಬಂದೇರು ಇಡೀ ಕ್ಷೇತ್ರವು ಈ ಕ್ಷೇತ್ರದ ದೇವಿಯೊಂದು ಎಲ್ಲೊಂದು ಮನುಷ್ಯ ರೂಪಗಳು ಶಕ್ತಿ ಕೊರತು ಈ ಕ್ಷೇತ್ರವನ್ನು ಈ ಲೆವೆಲ್ ಮಟ್ಟ ಮತ್ತೊಂದು ವತನವೇ. ಮುಂಬೈ ಸಮಿತಿ ಅಧ್ಯಕ್ಷ ವೇದಪ್ರಕಾಶ್ ಶ್ರೀಯಾನ್ ಅವರು ಮಾತನಾಡಿ, ಸುಮಾರು 5 ಕೋಟಿ ಮುಂಬೈ ಸಮಿತಿಯಿಂದ ದೇಣಿಗೆ ಕೊಡುವ ಜವಾಬ್ದಾರಿ ಇದೆ. ಈಗಾಗಲೇ ನನ್ನ ವೈಯಕ್ತಿಕ ನೆಲೆಯಲ್ಲಿ 50 ಲಕ್ಷ ರೂಪಾಯಿ ಕೊಡುತ್ತಿದ್ದೇನೆ. ಇನ್ನಷ್ಟು ಭಕ್ತರು ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ ಎಂದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ಶ್ರೀಮಂತಿಕೆ ತುಂಬ ಜನರಲ್ಲಿ ಇದೆ. ಆದರೆ ಹೃದಯ ಶ್ರೀಮಂತಿಕೆ ಇರುವವರು ಕೆಲವು ಜನ ಮಾತ್ರ. ಅಂಥವರು ಇಂತಹ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಾರೆ. ನಾವು ನಿಮಿತ್ತ ಮಾತ್ರ. ಇಂತಹ ಕಾರ್ಯಕ್ಕೆ ಭಗವತೆ ಅವಳಿಗೆ ಬೇಕಾದ ಭಕ್ತರನ್ನ ಕರೆಸುತ್ತಾಳೆ. ಸಾವಿರಾರು ಜನ ಭಕ್ತರು ತಾಯಿಯ ಸೇವೆಗಾಗಿ ಕಾಯುತ್ತಿದ್ದಾರೆ. ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಯಶಸ್ಸಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಿದರು. ದೇವಳದ ಮುಕ್ತೇಶ್ವರದ ಅಪ್ಪು ಯಾನೆ ಶ್ರೀನಿವಾಸ್ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದೇವಳದ ಆಡಳಿತ ಮುಕ್ತೇಶ್ವರಾದ ಚಂದ್ರಶೇಖರ್ ಬೆಲ್ಚಡ, ವಿಶ್ವನಾಥ್ ಆದಿಗುಡುಪಿ, ಸುದರ್ಶನ್ ಮೂಡಬಿದ್ರೆ, ಗಿರಿಧರ್ ಶೆಟ್ಟಿ, ಗೀತಾಂಜಲಿ ಸುವರ್ಣ, ಈಶ್ವರ್ ಕಟೇಲ್, ವಾಮನ್ ಇಡ್ಯಾ, ವೇದಪ್ರಕಾಶ್ ಶ್ರೀಯಾನ್, ಉಚ್ಚಲ ಮೊಕಬೀರ ಸಭಾದ ಅಧ್ಯಕ್ಷ ಜಯಸಿ ಕೋಟ್ಯಾನ್, ದೇವಾಡಿಗ ಮಹಾಮಂಡಳಿಯ ಅಧ್ಯಕ್ಷ ಧರ್ಮಪಾಲ ದೇವಾಡಿಗ, ಉದ್ಯಮಿ ಸುನಿಲ್ ಪಾಯಸ್, ಉಳ್ಳಾಲ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದ ಸುರೇಶ್ ಭಟ್ನಗರ್, ಬಾಲಕೃಷ್ಣ ಕಾರ್ನವರು ಮೊದಲಾದವರು ಉಪಸ್ಥಿತರಿದ್ದರು. ಈತ ಮಲ್ಲ ಬೆಳವಣಿಗೆ ನನ್ನ ಭಕ್ತಿದ ಸಂಕೇತ ದೇವರನ್ನ ಮನಸ್ಸು ಅಂತರಾಳದ ಮನಸ್ಸೇ ಸಾಗರ ಅಂದಿನಲ್ಪ ಸರಸ್ವತಿಗೆ ಕನ್ಯಾ ಸರಸ್ವತಿಗೆ ಅಂತರಾಳದ ಮನಸ್ಸು ಅಂತೇನೆ ನಂಗೆ ಸಿಕ್ಕಿನ ಪುಣ್ಯಾಕ ಬಂದ ಈ ಯಜಮಾನದ ಬ್ರಹ್ಮ ಸಮಿತಿದ ಅಧ್ಯಕ್ಷರು ಗುರುಕಾರ ಬಂದ ನಮ್ಮ ನಳಿನ್ ಕುಮಾರ್ ಕಟೀಲ್ ಗೊತ್ತೊಂದಿಗೆ ಯಾರು ಬಂದಿರು ಮರಳೆಯರು ಬಂದಿರು ನಾನು 12 ವರ್ಷ ಪೊನಗಿಲೇ ಬೈತೀನಿ ಪುರಸ್ಕಾರ ಶಾಖೆ ಮಾಡಿ ಅಂತ ಬರ್ತದೆ ಅಂತೋಡು ಹೆಂಗೆ ಒಂದು ಆಸಕ್ತಿ ಕೇಳಿದೆ ನಾನು ಬರ್ತೇ ಒಂದು ಯಜಮಾನಕ್ಕೆ ಮುಂತಿಯದನ್ನ ನಂಗೆ ಭಾರಿ ಬರ್ತದ ಬೇರೆ ದೇವರಪ್ಪ ಮನಪ ಕೊರಬೇರೆ ಆಸೆ ಹಾಕಿ ಜೀವದು ಯೋಚನೆ ಮನಪನಾಗ ಅದಕ್ಕೆ ಪೂರ ಸದಸ್ಯರು ಲೆಕ್ಕ ಸೇತು ಮಾಡ್ತೀನಿ ನಂಗೆ ಕಲೆಕ್ಷನ್ ಮಾಡ್ತಾನೆ ಅದೇ ಹೋದು ಪಾತ್ರನಾಗ ಅದೇನು ತೂದಾಗಿ ಬೆಟ್ಟಿಗೆ ಅದು ಇರೋ ನಂತರಿಗೆ ಆಯ್ತು ಭಾರಿ ಕೊಟ್ಟು ಗುರುಕಾರ ವಹಿಸೋದೇ
ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.